ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ರೂಪಿಸುವ ನಮ್ಮ ಸದೃಶ್ಯ ಅಡುಗೆ ಮನೆ. ನಮ್ಮದು ಹೊಸ ರುಚಿ, ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ನಮ್ಮ ಸದೃಶ್ಯ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದಾರೆ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಜಯಂತಿ ಅವರು ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಹುಷಾರಿದ್ದೀರಲ್ಲ? ಓಕೆ, ಏನು ಸ್ಪೆಷಲ್ ಆಗಿ ಮಾಡ್ತೀರಿ ಇವತ್ತು? ಬಟಾಟೆದು ಪಕೋಡ ಮಾಡುವಂಥದ್ದು. ಬಟಾಟೆ ಪಕೋಡ. ಓಕೆ, ಆಮೇಲೆ ಇನ್ನೊಂದು ಸೋಯಾಬೀನ್ ಇದ್ದು ಕಬಾಬ್ ಮಾಡುವಂಥ. ಸೋಯಾಬೀನ್ ಇದ್ದು ಕಬಾಬ್. ಓಕೆ, ಹಂಗಾರೆ ವೆಜ್ ಕಬಾಬ್ ತಿಳ್ಬೋದಲ್ಲ? ವೆಜ್ ಕಬಾಬ್. ಓಕೆ, ಎರಡು ಮಟ್ಟಿಗೆ ಅಡುಗೆ ಹೋಗುವ. ಆಯಿತು. ಓಕೆ, ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯ್ತು. ಈಗ ಸ್ಪೆಷಲ್ ಆಗಿ ಫಸ್ಟಿಗೆ ಯಾವುದು ಬಟಾಟೆ ಮಾಡೋದಾ? ಹೌದು. ಓಕೆ, ಬಟಾಟೆ ಅಂಬಡೆ ಅಲ್ಲ? ಬಟಾಟೆದ ಅಂಬಡೆ ಪಕೋಡ. ಪಕೋಡ. ಓಕೆ, ಬಟಾಟೆ ಪಕೋಡ ಅಲ್ಲ? ಏನು ಬೇಕು ಫಸ್ಟಿಗೆ? ಈಗ ನಾನು ತುರಿದು ತಂದಿದ್ದೇನೆ. ಇದನ್ನು ತುರಿಬೇಕು, ಬಟಾಟೆಯನ್ನು ಸಿಪ್ಪೆ ತೆಗೆದು. ಓಕೆ, ಬೇಯಿಸಿದ್ರಾ? ಇಲ್ಲ ಬೇಯಿಸಿಲ್ಲ, ಹಸಿ. ಓಕೆ, ಸಿಪ್ಪೆ ತೆಗೆದು ತುರಿದು ಮತ್ತೆ ನೀರಲ್ಲಿ ಹಾಕಿ ಹಿಂಡಿ ತೆಗಿಬೇಕು. ಓಕೆ, ಇದು ಹಾಕಿ ಮತ್ತೆ ಒಂದು ಈರುಳ್ಳಿ ಅಲ್ಲ? ಹೌದು, ಒಂದು ಅರ್ಧ ಈರುಳ್ಳಿ, ಎಲ್ಲ ಚಿಕ್ಕದೊಂದು ಹಾಕಿದೆ. ಚಿಕ್ಕದೊಂದಲ್ಲ? ಓಕೆ. ಮತ್ತೆ ಸ್ವಲ್ಪ ಒಂದು ಚಿಕ್ಕದು ಕಾಯಿ ಮೆಣಸು. ಓಕೆ, ನೀವೆಲ್ಲ ಕಟ್ ಮಾಡಿ ನಮಗೆ ಶುಂಠಿ. ಓಕೆ. ಮತ್ತು ಸ್ವಲ್ಪ ನಾನು ಇದು ಮಸಾಲೆ ಮನೆಯಲ್ಲೇ ಮಾಡಿದ್ದು, ಮೆಣಸು ಮತ್ತು ಕೊತ್ತಂಬರಿ, ಜೀರಿಗೆ ಮತ್ತು ಸ್ವಲ್ಪ ಮೆಂತೆ ಹಾಕಿ ಹುರಿದದ್ದು. ಮೆಣಸು, ಕೊತ್ತಂಬರಿ, ಜೀರಿಗೆ, ಮೆಂತೆ ಎಲ್ಲ ಹಾಕಿ ಹುರಿದು ಪುಡಿ ಮಾಡಿದ್ದು. ಓಕೆ, ಒಂದು ಮಸಾಲೆ ಮನೆಯಲ್ಲೇ ರೆಡಿ ಮಾಡಿ. ಹೌದು. ಇದು ಸ್ವಲ್ಪ ಹಾಕುವ. ಓಕೆ, ಸ್ವಲ್ಪ ಉಪ್ಪು ಹಾಕುವ, ರುಚಿಗೆ ಬೇಕಷ್ಟು ಉಪ್ಪು. ಓಕೆ, ನಂತರ ಸ್ವಲ್ಪ ಇದು ಕಾರ್ನ್ಫ್ಲೋರ್ ಅಲ್ಲ? ಓಕೆ, ಇದು ಗಟ್ಟಿ ಬರಲಿ ಅಂತ. ಹೌದು. ಸ್ವಲ್ಪ ಮೈದಾ ಹಿಟ್ಟು. ಓ, ಇದಕ್ಕೆ ಮೈದಾ ಹಿಟ್ಟಲ್ಲ? ಹೌದು. ಕಡಲೆ ಹಿಟ್ಟಲ್ಲ? ಕಡಲೆ ಹಿಟ್ಟು ಸಹ ಹಾಕ್ಬೋದು, ಆದರೆ ಮೈದಾ ಹಾಕಿದರೆ ಸ್ವಲ್ಪ ಒಳ್ಳೆಯದಾಗ್ತದೆ, ಚೆನ್ನಾಗಿ ಬರ್ತದೆ. ಸ್ವಲ್ಪ ಕರಿಬೇವು. ಓಕೆ, ಇಷ್ಟನ್ನು ಈಗ ಚೆನ್ನಾಗಿ ಕಲಿಸ್ಕೊಳ್ಬೇಕಲ್ಲ? ಹೌದು, ಕೈಯಲ್ಲೇ ಕಳಿಸ್ಬೇಕು. ಓಕೆ, ನೀರು ಹಾಕಬೇಕು ಅಂತಿಲ್ವಾ? ನೀರು ಬೇಡ, ಅದು ಈರುಳ್ಳಿ ಎಲ್ಲ ಹಾಕಿದ್ರೆ ಅದೆಲ್ಲ ಬಿರು, ಅದರಲ್ಲಿ ನೀರು ಉಂಟು. ಮತ್ತು ಬಟಾಟೆ ಕೂಡ ಸ್ವಲ್ಪ ನೀವು ನೀರಿಗೆ ಹಾಕಿದ್ದೇನೆ. ಓಕೆ, ಇದು ಸಾಕು. ಓಕೆ, ನೀವು ಎಣ್ಣೆ ಕಾಯ್ಲಿಕ್ಕೆ ಎಣ್ಣೆ ಬಿಸಿಡುವಲ್ಲ? ಹೌದು. ಓಕೆ, ಎಣ್ಣೆ ಬಿಸಿಗಿಡಬೇಕಾದ್ರೆ ಒಲೆ ಉರಿಸ್ಬೇಕಲ್ಲ? ಹೌದು. ನಾವು ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಓಕೆ, ಆಯಿಲ್ ಅಂತೂ ಬಿಸಿ ಆಗ್ತುಂಟು. ಇದು ಮಾಡುವ, ಇದು ನಾರ್ಮಲ್ ಈಗ ಚಾಕ್ಕೆ ಈ ಥರ ತಿನ್ನಲಿಕ್ಕೆ. ಹೌದು, ಊಟಕ್ಕೆ ಸಾಕ್ತದೆ. ಊಟಕ್ಕೆ ಆಗ್ತದೆ? ಊಟ ಖಾರ ಉಂಟಲ್ಲ? ಖಾರ ಉಂಟು. ಈಗ ಕೆಲವೊಮ್ಮೆ ನಾವು ಏನು ಮೆಣಸಿನ ಬಜ್ಜಿ ತಿಂದಾಗೆಲ್ಲ ಆ ಥರ ಹಾಕೊಳ್ಬೋದಲ್ಲ? ಓಕೆ, ನಾವು ಮೆಣಸಿನ ಬಜ್ಜಿಗೆಲ್ಲ ಹಾಕಿದರೆ ಕಡಲೆ ಹಿಟ್ಟು ಹಾಕ್ತೇವೆ. ಹೌದು, ಕಡಲೆ ಹಿಟ್ಟು ಹಾಕ್ಬೋದು, ಆದರೆ ಇದು ಹಾಕಿದರೆ ಸ್ವಲ್ಪ ಕ್ರಿಸ್ಪಿ ಬರ್ತದೆ. ಹೌದು. ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ ಹಾಕಿದರೆ ಹೌದು, ಮತ್ತೆ ಹಿಡ್ಕೊಳ್ತೇವೆ ನೋಡಿ, ಬಿಟ್ಟು ಹೋಗುದಿಲ್ಲ. ಹೌದು, ನೀರು ಬೇಕಂತಿಲ್ಲ, ಅದರಲ್ಲೇ ನೀರಲ್ಲಿ. ಹೌದು, ಬೇಗ ಬೇಗ ನಾವೀಗ ರೆಡಿ ಮಾಡಿಕೊಂಡಾಗಲೇ ಊಟಕ್ಕೆ ಏನು ಸಾರು ಇದ್ರೆ ಊಟಕ್ಕೆ ಸಹ ಒಳ್ಳೇದಾಗ್ತದೆ. ಊಟದ ಜೊತೆಯಲ್ಲಿ ಖಾರ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತಿನ್ಬೋದು. ತರಕಾರಿ ಊಟ ಇದ್ರೆ ಇದು ಮಾಡಿದ್ರೆ ಒಳ್ಳೇದಾಗ್ತದೆ. ಯಾವಾಗಲೂ ಮೆಣಸು ಬಜ್ಜಿ ತಿನ್ನೋದಕ್ಕಿಂತ ಊಟದ ಜೊತೆ ಈ ಥರ ತಿನ್ಬೋದು.
ಮತ್ತು ಈಗ ಬಟಾಟೆ ಎಲ್ಲ ನಾವು ಸಾಂಬಾರು ಮಾಡಿ ಈ ಥರ ತಿಂತೇವೆ. ಹೌದು, ಇದು ಈ ಥರ ಕಡಿಮೆ ಅಲ್ಲ ತಿನ್ನೋದು. ಹೌದು, ಟೀಗೆ ಸಾಕ್ತದೆ ಸಂಜೆ ಹೊತ್ತಿಗೆ. ಓಕೆ, ಹಾಗೆ ಇದು ಬಟಾಟೆಯಿಂದ ಬೇರೆ ಬೇರೆ ರೀತಿಯ ಇದು ಮಾಡ್ಕೊಳ್ಬೋದಲ್ಲ ನಾವು, ಪೋಡಿ ಈ ಥರದ್ದೆಲ್ಲ ಪೋಡಿ ಸಹ ಮಾಡ್ಬೋದು, ಸಾಂಬಾರೆಲ್ಲ ಮಾಡ್ತೇವೆ. ಹೌದು. ಅಲ್ಲ, ಬಟಾಟೆಯನ್ನು ಇನ್ನು ಸ್ಲೈಸ್ ಆಗಿ ಕಟ್ ಮಾಡಿ ಅದನ್ನು ಸಪ್ರ ಕಟ್ ಮಾಡಿ ಅದಕ್ಕೆ ಹೀಗೆ ಮಸಾಲೆ ಎಲ್ಲ ಹಾಕಿ ಒಳ್ಳೆದಾಗ್ತದೆ ಸಹ, ಚೆನ್ನಾಗಿರುತ್ತೆ. ಹೌದು, ನಾವು ಬಟಾಟೆ ಬೇಯಿಸದೇ ಇರೋ ಕಾರಣ ಸ್ವಲ್ಪ ಜಾಸ್ತಿ ಬೇಕಲ್ಲ. ಬೇಗ ಬೇಯ್ಬೋದು, ಅಂದರೆ ನಾನು ತುರ್ದದಲ್ಲ ಹಾಗೆ ಬೇಗ ಬೇಯ್ತದೆ. ಸ್ವಲ್ಪ ಒಳಗೆಲ್ಲ ಸ್ವಲ್ಪ. ಹೌದು. ಎಸ್ ಮ್ಯಾಮ್, ಹೇಳಿ, ನೀವು ಏನು ಮಾಡ್ತಿದ್ದೀರಾ ಅಂದರೆ ಫ್ರೀ ಟೈಮಲ್ಲಿ ನೀವು ಈಗ ಅಡಿಗೆ? ಈಗ ಅಡಿಗೆ ಮತ್ತೆ ಮಗು ಉಂಟು, ನನ್ನ ಮಗಳದ್ದು ಮಗು, ಅದನ್ನು ನೋಡ್ಕೊಳ್ಳಿಕ್ಕೆ ಆಗ್ತದೆ. ಓಕೆ, ಎಂತ ಹೆಸರು ಮಗುದು? ಲಹರಿ. ಲಹರಿನಾ? ಓಕೆ, ಅಂದರೆ ಈಗ ಮನೆ ಬಂದಿದ್ದೀರಾ? ಹೌದು, ಈಗ ಎಲ್ಲಿದ್ದಾರೆ? ಈಗ ಇವತ್ತು ಅಲ್ಲಿ ಹೋಗಿದ್ದಾರೆ. ಎಲ್ಲಿ ಅಂದರೆ ಅವ್ರ ಮನೆ? ತಂದೆ ಮನೆಗೆ. ತಂದೆ ಮನೆಗೆ? ಎಲ್ಲಿ? ಅದು ಅವ್ರದ್ದು ಪಡೀಲಲ್ಲ. ಓಕೆ, ಸಿಗೋಣ. ಆಲ್ಮೋಸ್ಟ್ ರೆಡಿ ಅಲ್ಲ? ಇದನ್ನು ಯಾವುದು ಹೀಗೆ ಸಾಸ್ ಚಟ್ನಿ ಈ ಥರ ತಿನ್ಬೋದು? ಏನು ಬೇಡ, ಏನು ಬೇಕಂತಿಲ್ಲ. ಏನು ಬೇಕಂತಿಲ್ಲ, ಚಟ್ನಿ ಮಾಡಿದರೆ ಮಾಡ್ಬೋದು, ಆದರೆ ಚಟ್ನಿ ಬೇಡ, ಇದೆಲ್ಲ ಖಾರ ಎಲ್ಲ ಉಂಟು ಇದರಲ್ಲಿ. ಹೌದು, ಹಾಗೆ ಒಂದು ಲೋಟ ಟೀ ಇದ್ದರೆ ಹೀಗೆ ಒಂದು ಖಾರ ಮಾಡೋದು. ಓಕೆ, ಆಫ್ ಮಾಡೋದಲ್ಲ, ಇನ್ನೂ ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ಓಕೆ, ಬಿಸಿ ಬಿಸಿಯಾದಂತಹ ಆಲೂಗಡ್ಡೆ ಪಕೋಡಲ್ಲ, ಬಿಸಿ ಬಿಸಿಯಾದ ಆಲೂ ಪಕೋಡ ಇದೆ, ಟೇಸ್ಟ್ ನೋಡಿ. ಓಕೆ, ಆಲೂ ಪಕೋಡ ಚೆನ್ನಾಗಿದೆ, ನೋಡಲಿಕ್ಕೆ ಕೂಡ ಗಮದಾಗಿ ಕಾಣೋದು. ಸ್ವಲ್ಪ ಚಿಕ್ಕ ಸೈಜಲ್ಲಿ ಮಾಡಿದ್ರ, ಹಾಗಾಗಿ ಚೆನ್ನಾಗಿ ಬೆಂದಿರುತ್ತೆ ಅಂತ ಕಾಣುತ್ತಲ್ಲ. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದರೆ? ಟೇಸ್ಟ್ ನೋಡಿ. ಓಕೆ, ಜಾಯಿಂಟ್ ಫ್ಯಾಮ್ ಸಾಕಾಗಿರುವಂತಹ ಬಿಸಿ ಬಿಸಿಯಾದಂತಹ ಆಲೂ ಪಕೋಡ ರೆಡಿ ಮಾಡಿಕೊಟ್ಟಿದ್ದಾರೆ. ಘಮ ಅಂತ ಪರಿಮಳ ಬರ್ತಾ ಉಂಟು. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಬಟಾಟೆ ಪಕೋಡ ತಯಾರಿಸುವ ವಿಧಾನ. ಮೊದಲು ತುರಿದ ಆಲೂಗಡ್ಡೆಗೆ ಹೆಚ್ಚಿದ ಈರುಳ್ಳಿ, ಹಸಿಮೆಣಸು, ಚಿಕನ್ ಮಸಾಲ 1 ಚಮಚದಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಕಾರ್ನ್ಫ್ಲೋರ್, 1 ಚಮಚದಷ್ಟು ಮೈದಾ ಹಿಟ್ಟು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ನಂತರ ಚಿಕ್ಕ ಉಂಡೆಗಳಾಗಿ ಮಾಡಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಯಿರಿ. ಈಗ ಬಟಾಟೆ ಪಕೋಡ ರೆಡಿ. ಓಕೆ, ನೋಡಿದ್ರಲ್ಲ ಆಲೂ ಪಕೋಡ ಹೇಗೆ ಮಾಡೋದು ಅಂತ. ನಾನು ಟೆಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಟ್ಟಿಸುವ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತುದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ ಕಿಡ್ಸ್ ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ಜಾಯಿಂಟ್ ಫ್ಯಾಮ್ ಸಾಕಾಗಿರುವಂತಹ ಏನು ಬಟಾಟೆಯ ಪೋಡಿ ಪಕೋಡ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೊಂದು ಸ್ಪೆಷಲ್ ಆಗಿ ಇನ್ನೊಂದು ಡಿಶ್ ಮಾಡ್ತಾರೆ ಅಂತ ಹೇಳಿದ್ರು. ಏನು ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವ. ಎಸ್ ಮ್ಯಾಮ್, ಇವಾಗ ಸೋಯಾಬೀನ್ ಕಬಾಬ್ ಮಾಡೋದು. ಸೋಯಾಬೀನ್ ಕಬಾಬ್ ಅಲ್ಲ, ವೆಜ್ ಕಬಾಬ್ ಅಂತ ಹೇಳ್ಬೋದು. ಓಕೆ, ಏನು ಮಾಡಬೇಕು ಫಸ್ಟಿಗೆ? ಸೋಯಾಬೀನ್ ಅಂತೂ ಬೇಕು. ಹೌದು, ಸೋಯಾಬೀನ್ ಹಿಂಡಿ ಹಾಕಿ ಅದಕ್ಕೆ ಮಸಾಲೆ ಹಾಕಬೇಕು, ಕಬಾಬ್ ಪೌಡರ್. ಅಷ್ಟು ಹಾಕಿದ್ರೆ ಕಬಾಬ್ ರೆಡಿ ಅಲ್ಲ? ಅಲ್ಲ, ಸಿಂಪಲ್. ಅಷ್ಟು ಹಾಕಿದರೆ ಆಗೋದಿಲ್ಲ. ಓಕೆ, ಹಾಂ, ಸ್ಟಾರ್ಟ್ ಮಾಡೋ. ಫಸ್ಟಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವ ಅಲ್ಲ? ಓಕೆ, ಮತ್ತು ಪೇಸ್ಟ್ ಹಾಕಿದ್ರಲ್ಲ, ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಗರಂ ಮಸಾಲೆ. ಓಕೆ, ಗರಂ ಮಸಾಲೆ ಸ್ವಲ್ಪ ಜಾಸ್ತಿನೇ ಹಾಕ್ತಿದ್ರ? ಹೌದು, ಮತ್ತು ಸ್ವಲ್ಪ ಕರಿಬೇವು ಹಾಕುವ. ಕರಿಬೇವಲ್ಲ? ಹೌದು. ಮತ್ತು ಸ್ವಲ್ಪ ಕಾರ್ನ್ಫ್ಲೋರ್. ಓಕೆ. ಮತ್ತು ಸ್ವಲ್ಪ ಕಬಾಬಿಗೆ ಕಾರ್ನ್ಫ್ಲೋರ್ ಎಲ್ಲ ಕಬಾಬಿಗೆ ಹಾಕ್ತಾರಾ? ಇಲ್ಲಲ್ಲ, ಅದರಲ್ಲೇ ಬರ್ತದೆ, ಮಸಾಲೆಯಲ್ಲೇ ಬರ್ತದೆ, ಆದರೆ ಸ್ವಲ್ಪ ಹಾಕಿದರೆ ಒಳ್ಳೆಯದಾಗ್ತದೆ. ಓಕೆ, ಅದೇ ಈಗ ಲಾಸ್ಟಿಗೆ ಹಾಕಿದ್ದೆ ಅದು ಮೈದಾ ಹಾಕಿದ್ದೆ. ಮೈದಾ ಹಾಕಿದ್ರಾ? ಹೌದು. ಓಕೆ, ಸ್ವಲ್ಪ ಮೈದಾ ಹಾಕಿದ್ದೆ. ಮತ್ತು ಈಗ ಇದು ಹಿಂಡಿ ಹಾಕುವ. ಹಾಂ, ಮೈದಾ ಹಾಕಿದ ನಂತರ ಈಗ ಸೋಯಾಬೀನನ್ನು ಹಿಂಡಿ ಹಾಕುವ. ಓಕೆ, ಅದು ಬಿಸಿನೀರಲ್ಲೇ ನೀವು ಈಗ ಬಿಸಿನೀರಲ್ಲಿ ಸಾಕ್ತದೆ, ತಣ್ಣೀರಲ್ಲಿ ಸಾಕ್ತದೆ. ಬಿಸಿನೀರಲ್ಲಿ ಸ್ವಲ್ಪ ಬೇಗ ಆಗ್ತದೆ, ಓಕೆ. ತಣ್ಣೀರಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತಿಡಬೇಕು. ಓಕೆ ಓಕೆ, ಅದು ಇಡೀ ಹಾಕ್ತೀರಾ? ಕಬಾಬಿಗೆ ಇಡೀ ಇರಲಿ. ಇಡೀ ಇರಲಿ, ಚಿಕ್ಕದುಂಟಲ್ಲ. ಈ ಅದರದ್ದು ಗಸಿ ಥರ ಏನು ಮಾಡ್ತಾರಲ್ಲ, ಅದು ಮಾಡೋದಾದ್ರೆ ಕಟ್ ಮಾಡಿ ಹಾಕ್ತಾರಲ್ಲ. ಇದಕ್ಕೆ ಕಬಾಬ್ ಪೌಡರ್. ಅಲ್ಲ? ಓಕೆ, ನಾನಾ ಮಸಾಲೆಯವರ ಕಬಾಬ್ ಪೌಡ್ರು ಸಾಕಾ? ಸಾಕು, ಜಾಸ್ತಿ ಬೇಕಾಗುತ್ತಲ್ಲ? ಸಾಕು, ಖಾರ ಬೇಕಲ್ಲ. ಓಕೆ, ಇದು ಮಿಕ್ಸ್ ಮಾಡುವ. ಓಕೆ, ಕೈಯಲ್ಲಿ ಮಿಕ್ಸ್ ಮಾಡಿ ಆಮೇಲೆ ಆ್ಯಡ್ ಮಾಡ್ಕೊಳ್ಬೋದಲ್ಲ? ಹೌದು. ಇದು ಈಗ ನಾರ್ಮಲ್ ನಾವು ಚಿಕನ್ ಕಬಾಬ್ ಎಲ್ಲ ಮಾಡುವಾಗ ಸ್ವಲ್ಪ ಹೊತ್ತು ರೆಡಿ ಮಾಡಿ ಇಡ್ತೇವಲ್ಲ, ಆ ಥರ ರೆಡಿ ಮಾಡಿ ಇಟ್ಟರೆ ಒಳ್ಳೇದಾಗ್ತದೆ. ಸ್ವಲ್ಪ ಹೊತ್ತು
ಆಗಾಗ ಸಹ ಮಾಡ್ಬೋದು. ಹಾಗಾಗಿ ಮಾಡ್ಬೋದಾ? ಓಕೆ, ಅರ್ಜೆಂಟ್ ಇದ್ದರೆ ಹಾಗಾಗಿ ಮಾಡ್ಬೋದಲ್ಲ, ಇಲ್ಲಾಂದರೆ ರೆಡಿ ಮಾಡಿ ಒಂದು ಸ್ವಲ್ಪ ಹೊತ್ತಿಟ್ಟು ಕಾಲು ಗಂಟೆ ಅರ್ಧ ಗಂಟೆ ಕೊಡ್ಬೋದು. ಇದಕ್ಕೆ ನಾವು ಬೇರೆ ಏನು ಆ್ಯಡ್ ಮಾಡಲಿಕ್ಕಿಲ್ಲ, ನೀರು ಆ ಥರ ಅದಕ್ಕೆ? ನೀರು ಬೇಡ ಇದಕ್ಕೆ, ಇದರಲ್ಲಿ ಇರ್ತದಲ್ಲ ನೀರು. ಓಕೆ ಓಕೆ, ನಾವು ಅದು ಅಷ್ಟೊತ್ತಿಗೆ ಬಿಸಿಡುವ ಎಣ್ಣೆ? ಆಯಿತು, ಎಣ್ಣೆ ಬಿಸಿಡಿ. ಓಕೆ, ಎಣ್ಣೆ ಬಿಸಿ ಇಡಲಿಕ್ಕೆ ಆವಾಗಲೇ ಎಣ್ಣೆ ಯೂಸ್ ಮಾಡಿದರೆ ಓಕೆ ಅಲ್ಲ. ಬಾಣಲೆಗೆ ಆಲ್ರೆಡಿ ನಾವು ಆಯಿಲ್ ಹಾಕಿದ್ದೇವೆ. ಓಕೆ, ಆಯಿಲ್ ಅಂತೂ ಬಿಸಿ ಆಗ್ತುಂಟು. ಕಬಾಬ್ದು ಕರೆಕ್ಟಾಗಿ ಒಂದೊಂದೇ ಹಾಕುವ? ಹಾಕುದಾ? ಹಾಂ, ಓಕೆ. ಬಿಡಿಸಿ ಬಿಡಿಸಿ ಹಾಕ್ಬೇಕಲ್ಲ? ಹೌದು, ಇಲ್ಲದ್ರೆ ಅಂಟ್ತದೆ. ಹೌದು. ಓಕೆ, ಸೋಯಾಬೀನ್ ಬೇಯೋದು ಬೇಗನಾ? ಬೇಗ ಬೇಯ್ತದೆ. ಹೌದು ಹೌದು ಹೌದು. ಮತ್ತು ನಾವು ಅದನ್ನು ಬಿಸಿನೀರಿಗೆ ಹಾಕಿದ ಕಾರಣ ಅಲ್ಲಿ ಸ್ವಲ್ಪ ಹೌದು ಸ್ಮೂತ್ ಆಗ್ತದಲ್ಲ. ಹೌದು. ಈಗ ನಾರ್ಮಲಾಗಿ ಎಲ್ಲ ಕಡೆ ಇದು ಮಾಡ್ತಾರಲ್ಲ ಸೋಯಾಬೀನ್ ಇದು ಕಬಾಬು. ಹೌದು, ಈಗ ಸೋಯಾಬೀನ್ ಸಾಂಬಾರು ಆ ಥರ ಗಸಿ ಎಲ್ಲ ತಿಂತಾವಲ್ಲ, ಹೀಗೆ ಸೋಯಾಬೀನ್ ಬೇರೆ ಏನು ಮಾಡ್ಬೋದು ಈಗ? ಸೋಯಾಬೀನಲ್ಲಿ ಇದೆಲ್ಲ ಮಂಚೂರಿ. ಹಾಂ, ಸೋಯಾಬೀನ್ ಮಂಚೂರಿ ಮಂಚೂರಿ ಮಾಡ್ಬೋದು. ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಸೇಮ್ ಇದೇ ಥರ ಮಾಡಿ ಹೌದು, ನಾವು ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಹಾಕಿ ಫ್ರೈ ಮಾಡಿದರೆ ಮಂಚೂರಿ. ಮಂಚೂರಿ ಆಗ್ತದೆ. ಈಗ ಕೆಲವರು ನಾನ್ ವೆಜ್ಜಿನವರು ಒಂದೊಂದು ಟೈಮಲ್ಲಿ ನಾನ್ ವೆಜ್ ತಿನ್ನಲಿಕ್ಕೆ ಆಗದವರು ಹಾಂ, ಈ ಥರ ಮಾಡಿ ಊಟಕ್ಕೆಲ್ಲ ಹೌದು ಹೌದು ಹೌದು, ಒಳ್ಳೆದಾಗ್ತದೆ. ದಿವಸದಲ್ಲಿ ನಾನ್ ವೆಜ್ ಒಂದು ಚಿಕ್ಕ ಪೀಸ ತಿನ್ನದೇ ಇರೋರಿಗೆಲ್ಲ ತಿನ್ನೋರಿಗೆಲ್ಲ ಇದು ಬೇಕಾಗ್ತಲ್ಲ. ಹೌದು. ನಿಮ್ಮ ಮನೆಯಲ್ಲೆಲ್ಲ ನಾನ್ ವೆಜ್ ಜಾಸ್ತಿಯಾ ವೆಜ್ ಜಾಸ್ತಿಯಾ? ಎರಡು ಸಹ ಉಂಟು. ಎರಡು ಉಂಟಲ್ಲ. ಓಕೆ, ನೀವು ಎರಡು ಅಂತೇಳುವಾಗ ಡೈಲಿ ನಾನ್ ವೆಜ್ ಅಂತ ಇದ್ದೇ ಇರುತ್ತೆ ಅಂತ ಕಾಣುತ್ತಲ್ಲ? ವಾರಕ್ಕೆ ಒಂದಿನ 2 ದಿನ ಇರುವುದಿಲ್ಲ, ಹಾಂ ಹಾಂ, ಮತ್ತೆ ಇರ್ತದೆ. ಅದೇ. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ಹೌದು. ಇದು ಊಟಕ್ಕೆ ಒಳ್ಳೆಯದಾಗ್ತದೆ, ಖಾರ ಖಾರ ಆಗಿ. ಖಾರ ಖಾರ ಆಗ್ತವಲ್ಲ ಅದು. ಮತ್ತು ಈ ಥರದಕ್ಕೆ ಬೆಳ್ಳುಳ್ಳಿ ಏನು ಅದು ಪೇಸ್ಟ್ ಎಲ್ಲ ಹಾಕಿದ ಕಾರಣ ಹೌದು, ಪರಿಮಳ ಕೂಡ ಬೇಗ ಬರುತ್ತಲ್ಲ. ಓಕೆ, ಆಫ್ ಮಾಡೋದಲ್ಲ? ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ಹೌದು. ಇದು ಸೋಯಾಬೀನ್ ಕಬಾಬ್ ರೆಡಿ ಅಲ್ಲ? ಆಗಿದೆ. ಸೋಯಾಬೀನ್ ಕಬಾಬ್ ರಪ್ಪ ರೆಡಿ ಅಲ್ಲ? ಹೌದು, ಮಸಾಲೆ ಒಂದು ರೆಡಿ ಮಾಡಿಕೊಂಡ್ರೆ ಆಯ್ತು. ಸೋಯಾಬೀನನ್ನು ಹಾಗೆ ಸ್ವಲ್ಪ ಬಿಸಿಲಿಗೆ ಹಾಕಿ ರಪ್ಪ ಒಂದು 10 ನಿಮಿಷದಲ್ಲಿ ಮಾಡ್ಬೋದು. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದರೆ? ಟೇಸ್ಟ್ ಮಾಡಿ. ಓಕೆ, ಜಯಂತಿ ಮ್ಯಾಮ್ ಸಾಕಾಗಿರುವಂತಹ ಸೋಯಾಬೀನಿನ ಕಬಾಬ್ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬಾರ. ಸೋಯಾಬೀನ್ ಕಬಾಬ್ ತಯಾರಿಸುವ ವಿಧಾನ. ಮೊದಲು 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು, ಕಾರ್ನ್ಫ್ಲೋರ್ 1 ಚಮಚದಷ್ಟು ಹಾಗೂ ಮೈದಾ ಹಿಟ್ಟು ಸೇರಿಸಿ ನೀರಿನಲ್ಲಿ ನೆನೆಸಿ ತೆಗೆದ ಸೋಯಾ ಚಂಕ್ಸ್ 1 ರಿಂದ 2 ಚಮಚದಷ್ಟು ಕಬಾಬ್ ಪುಡಿ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಆನಂತರ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಒಂದೊಂದಾಗಿ ಹಾಕಿ ಕರಿಯಿರಿ. ಈಗ ರುಚಿಯಾದ ಸೋಯಾಬೀನ್ ಕಬಾಬ್ ಸವಿಯಲು ಸಿದ್ಧ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿದೆ. ಯಾವ್ದು ನೋಡು ಫಸ್ಟ್ ಟೇಸ್ಟ್? ಇದೆ ನೋಡಿ. ಓಕೆ, ಆಲೂಗಡ್ಡೆಯ ಇದು ಅಲ್ಲ, ಪಕೋಡ ಅಲ್ಲ? ಓಕೆ, ತಗೊಳ್ಳಿ ನೀವು. ಟೀಯಲ್ಲಿ ಇದ್ರೆ ಒಳ್ಳೆಯದಲ್ಲ? ಹೌದು. ಅದರಲ್ಲಿ ಚೆನ್ನಾಗಿದೆ. ಮೈದಾ ಹಾಕಿದರೆ ಚೆನ್ನಾಗಿ ಬರೋದಲ್ಲ? ಮೈದಾ, ಕಡಲೆ ಹಾಕಿದರೆ ಬೇರೆ, ಅದು ನಾರ್ಮಲ್ ನಾವು ಸ್ಮೂತ್ ಅದೇ ಮೈದಾ ಹಾಕಿದರೆ ಕರೆಕ್ಟಾಗಿರುತ್ತೆ. ಇದು ಊಟದ ಜೊತೆ ಕೂಡ ತಿನ್ಬೋದಲ್ಲ? ನಾರ್ಮಲ್ ಆಗಿ ನಾವು ಈಗ ವೆಜ್ಜಿನವರಿಗೆ ಈ ಥರ ಸೈಡ್ ಡಿಶ್ ಮಾಡ್ಕೊಳ್ಳೋದು. ಈಗ ಇನ್ನೊಂದು ಸೋಯಾಬೀನಿನ ಇದನ್ನು ಹೀಗೆ ತೆಗೆದು ಡೈರೆಕ್ಟ್ ಬೈಗೆ ಹಾಕ್ಬೋದು. ಚೆನ್ನಾಗಿದೆ, ಇದು ಕೂಡ ಚೆನ್ನಾಗಿದೆ. ಸಾಧಾರಣ ಎರಡು ಕೂಡ ಊಟಕ್ಕೆ ಪಕ್ಕ ಮ್ಯಾಚಿಂಗ್ ಅಲ್ಲ? ಕಾಫಿಗೆ ಆಗ್ತದೆ. ಸ್ವಲ್ಪ ಖಾರ ಎಲ್ಲ ಸ್ವಲ್ಪ ಕಡಿಮೆ ಹಾಕಿದರೆ ನಾವು ಕಾಫಿಗೆಲ್ಲ ತಿಂದ್ಕೊಡ್ಬೋದಲ್ಲ. ಚೆನ್ನಾಗಿ ಬಂದಿದೆ, ಟೇಸ್ಟಾಗಿ ಬಂದಿದೆ. ಸ್ಪೆಷಲಾಗಿ ನಾವು ಆಯಿಲ್ ಸರ್ವ್ ಮಾಡಿದ ಕಾರಣ ಏನು ಊಟ ಜೊತೆ ತಿನ್ನಲಿಕ್ಕೆ ಈ ಥರಕ್ಕೆಲ್ಲ ಒಳ್ಳೆಯದಾಗುತ್ತಲ್ಲ. ಹೇಗೆ ಅನ್ನಿಸ್ತು ಎರಡು ಡಿಶ್ ಮಾಡಿ ನಿಮಗೆ? ನಮಗೆ ಖುಷಿ ಆಯ್ತು ನೋಡೋಣ. ಅಂದರೆ ಸೋಯಾಬೀನಿಂದ ಏನು ಚಿಲ್ಲಿ ಏನು ಮಂಚೂರಿ ಇದೆಲ್ಲ ಮಾಡ್ತೇವೆ, ಈ ಥರ ಕಬಾಬ್ ಕೂಡ ಮಾಡ್ಬೋದು ಅಂತ ಈಗ ಗೊತ್ತಾಯಿತು. ಜೊತೆಗೆ ಏನು ಆಲೂಗಡ್ಡೆಯ ಪಕೋಡ ಕೂಡ ನಾರ್ಮಲ್ ಆಗಿ ನಾವು ಮೆಣಸಿನ ಪಕೋಡ ಈ ಥರ ತಿಂತೇವೆ. ಆಲೂಗಡ್ಡೆದು ಕೂಡ ಸ್ಪೆಷಲ್ ಆಗಿತ್ತು, ಚೆನ್ನಾಗಿತ್ತು, ಟೇಸ್ಟಿ ಆಗಿತ್ತು. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಬಂದು 2 ಡಿಶ್ ಹೇಳಿಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್.
ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಬಿಳಿ ಅವಲಕ್ಕಿ ಇವರ ಕಡೆಯಿಂದ ಒಂದು ಗಿಫ್ಟ್, ಜೊತೆಗೆ ನಿಮಗೆ ಸ್ಪೆಷಲಾಗಿ ನಾನಾ ಮಸಾಲ ಅವರ ಕಡೆಯಿಂದ ಗಿಫ್ಟ್. ಓಕೆ, ಥ್ಯಾಂಕ್ ಯು. ಓಕೆ, ಜಯಂತ್ ಮ್ಯಾಮ್ ಸಾಗಲಾಗುವಂತಹ ಏನು ಸೋಯಾಬೀನ್ನ ಕಬಾಬ್ ಮತ್ತು ಇನ್ನೊಂದು ಆಲೂಗಡ್ಡೆಯ ಪಕೋಡ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಯೂಟೆನ್ಸಿಲ್ಸ್ನ ಇಲ್ಲಿಗೆ ನಡೆಸಿದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.